ಮಂಗಳೂರು ಹೊರವಲಯದ ಬಂಗ್ರಕೂಳೂರು ಬಳಿಯ ರಾಷ್ಟ್ರೀಯ ಹೆದ್ದಾರಿ ಬದಿಯಲ್ಲಿ ಬೃಹತ್ ಚರಂಡಿಗೆ ತಡೆಗೋಡೆ ಹಾಗೂ ಸರ್ವಿಸ್ ರಸ್ತೆ ನಿರ್ಮಾಣ ಕಾಮಗಾರಿ ಭರದಿಂದ ನಡೆಯುತ್ತಿದ್ದು, ಖಾಸಗಿ ಶಿಕ್ಷಣ ಸಂಸ್ಥೆಯ ಬಳಿ ಹೆದ್ದಾರಿ ಕಡೆಗೆ ತಿರುಗಿಸಲಾಗಿದೆ ಎಂಬ ಆರೋಪ ಸಾರ್ವಜನಿಕ ವಲಯದಿಂದ ಕೇಳಿಬರುತ್ತಿದೆ. ಕರಾವಳಿ ಭಾಗದಲ್ಲಿ ನಿರಂತರ ಮಳೆ ಸುರಿದರೆ ಮಂಗಳೂರಿನ ಕೊಟ್ಟಾರ ಪ್ರದೇಶ ಸಂಪೂರ್ಣ ಜಲಾವೃತ ಆಗುತ್ತಾ. ಈ ಹಿಂದೆ ಬಂಗ್ರಕೂಳೂರು ಹೆದ್ದಾರಿಯವರೆಗೂ ಸಂಪೂರ್ಣ ಜಲಾವೃತಗೊಂಡಿತ್ತು. ಈ ಭಾಗದಲ್ಲೇ ಅಭಿವೃದ್ಧಿ ಕಾಮಗಾರಿಯನ್ನ ಕೈಗೆತ್ತಿಕೊಳ್ಳಲಾಗಿದ್ದು, ಸರ್ವಿಸ್ ರಸ್ತೆ ಹಾಗೂ ತಡೆಗೋಡೆ ರಚನೆಗೆ ಹೆದ್ದಾರಿ ಇಲಾಖೆಯಿಂದ 9 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಕಾಮಗಾರಿ ನಡೆಸಲಾಗುತ್ತಿದೆ. ಇದೀಗ ಹೆದ್ದಾರಿ ಇಲಾಖೆಯೂ ಕೂಡ ಚರಂಡಿ ಅಗಲಗೊಳಿಸದೆ ಚರಂಡಿ ಇರುವ ಪ್ರದೇಶವನ್ನ ಬಿಟ್ಟು ಹೆದ್ದಾರಿ ಪಕ್ಕದಲ್ಲೇ ಅಂಡರ್ ಪಾಸ್ ಚರಂಡಿ ನಿರ್ಮಿಸುತ್ತಿದೆ. ಖಾಸಗಿ ಶಿಕ್ಷಣ ಸಂಸ್ಥೆಯ ಮುಂಭಾಗ ಈ ಕಾಮಗಾರಿಯಿಂದ ನಗರದ ನಾನಾ ಕಡೆ ಇರುವ ಸರ್ವಿಸ್ ರಸ್ತೆ ರೀತಿಯೇ ಇಲ್ಲಿಯೂ ಅವೈಜ್ಞಾನಿಕ ಕಾಮಗಾರಿ ನಡೆಯುತ್ತಿದ್ದು, ಕಾಟಾಚಾರಕ್ಕೆ ಸರ್ವಿಸ್ ರಸ್ತೆ ಹಾಗೂ ಚರಂಡಿ ನಿರ್ಮಿಸಲಾಗುತ್ತಿದೆ. ಖಾಸಗಿ ಶಿಕ್ಷಣ ಸಂಸ್ಥೆಯ ಜಾಗ ಉಳಿಸಲು ಈ ಕಾಮಗಾರಿಯನ್ನ ಹೆದ್ದಾರಿ ಇಲಾಖೆ ನಡೆಸುತ್ತಿದೆ. ಇದೊಂದು ಹಗರಣದಂತೆ ಭಾಸವಾಗುತ್ತಿದ್ದು, ಸಂಸದರು, ಶಾಸಕರು, ಕಾರ್ಪೊರೇಟರ್ ಕೂಡ ಮೌನ ವಹಿಸಿರುವುದು ಖಂಡನೀಯ. ಕೊಟ್ಟಾರ ಚೌಕಿ, ಮಲೆಮರ್ ಪ್ರದೇಶದ ಜನರು ಮಳೆಗಾಲದಲ್ಲಿ ನೆರೆ ಪ್ರಮಾಣ ಹೆಚ್ಚುವ ಆತಂಕದಲ್ಲಿದ್ದಾರೆ. ಹಾಗಾಗಿ ತಕ್ಷಣ ಈ ಅವೈಜ್ಞಾನಿಕ ಕಾಮಗಾರಿಯನ್ನ ನಿಲ್ಲಿಸಬೇಕು, ಇಲ್ಲದಿದ್ದರೆ ಹೋರಾಟ ಮಾಡಲಾಗುವುದೆಂದು ಮಾಜಿ ಕಾರ್ಪೊರೇಟರ್ ದಯಾನಂದ ಶೆಟ್ಟಿ ಎಚ್ಚರಿಸಿದರು. ಕೊಟ್ಟಾರ ಚೌಕಿ ಅನ್ನುವಂಥದ್ದು ತಗ್ಗುದಾದ ಪ್ರದೇಶ. ಮಂಗಳೂರಿನ ಅರ್ಧದಷ್ಟು ಎಲ್ಲ ಪ್ರದೇಶಗಳ ನೀರು, ಮಳೆ ನೀರು, ಚಿಲಿಮಿಯಿಂದ ಹಿಡಿದು ಆಕಾಶಭವನ ಇರ್ಬೋದು, ಕೋಡಿಕಲ್, ಎಲ್ಲ ಗುಡ್ಡ ಪ್ರದೇಶಗಳ ನೀರು ಮಳೆಗಾಲದಲ್ಲಿ ವಿಪರೀತ ಮಳೆ ಬರುವ ಸಂದರ್ಭದಲ್ಲಿ ಇಲ್ಲೆಲ್ಲ ತುಂಬಿ ತುಳುಕ್ತದೆ. ಪ್ರತಿ ವರ್ಷವೂ ಇಲ್ಲಿ ನೆರೆ ಬರುವಂಥದ್ದು ನಾವೆಲ್ಲ ಕಾಣ್ತಾ ಇದ್ದೇವೆ. ಇಂತಹ ಪ್ರದೇಶದಲ್ಲಿ ರಾಜಕಾಲುವೆಗಳು ಅಗಲೀಕರಣ ಆಗ್ತಾ ಹೋಗಬೇಕೇ ವಿನಃ ಸಣ್ಣದಾಗಿ ಹೋಗುವುದಲ್ಲ. ಇಲ್ಲಿ ಏನಾಗ್ತಾ ಇದೆ ಅಂದರೆ, ಪ್ರತಿ ವರ್ಷವೂ ಇಲ್ಲಿನ ನಿರ್ಮಾಣ ಕಾಮಗಾರಿಗಳು ನಡೆಯುವ ಸಂದರ್ಭದಲ್ಲಿ ರಾಜಕಾಲುವೆಗಳನ್ನು ಸಣ್ಣದಾಗಿ ಮಾಡ್ತಾ ಹೋಗ್ತಾ ಇದ್ದಾರೆ. ಅದೇ ರೀತಿ ನಗರ ಪಾಲಿಕೆ ಕೂಡ ಇದನ್ನು ಒತ್ತುವರಿಯನ್ನು ತೆರವುಗೊಳಿಸುವುದಿಲ್ಲ. ಕಳೆದ 2018ನೇ ಇಸವಿಯಲ್ಲಿ ವಿಪರೀತ ನೆರೆ ಬಂದಾಗ ಇಡೀ ಅರ್ಧ ಮಂಗಳೂರೇ ಮುಳುಗಿ ಹೋಗಿತ್ತು. ಆ ಸಂದರ್ಭದಲ್ಲಿ ಇಲ್ಲಿ ಕರಾವಳಿ ಕಾಲೇಜಿನ ಎದುರುಗಡೆ ಇರುವಂಥ ಏನು ಸಣ್ಣದಾದ ಚರಂಡಿ ಇದೆ, ಅದನ್ನು ತೆರವುಗೊಳಿಸಲಿಕ್ಕೆ ನಗರ ಪಾಲಿಕೆ ಅಧಿಕಾರಿಗಳು JCBಯನ್ನು ತಗೊಂಡು ಬಂದಿದ್ದು. ಆ ಸಂದರ್ಭದಲ್ಲಿ ಅತಿಯಾದ ಒತ್ತಡವನ್ನು ಹೇರಿ ಆ ಕಾಮಗಾರಿಯನ್ನು ನಿಲ್ಲಿಸಲಾಯಿತು. ಆಮೇಲೆ ಇಷ್ಟರವರೆಗೆ 3-4 ವರ್ಷದಲ್ಲಿ ನಗರ ಪಾಲಿಕೆಯವರು ಯಾವುದೇ ಕ್ರಮವನ್ನು ಕೈಗೊಳ್ಳಲಿಲ್ಲ. ಅದನ್ನು ತೆರವುಗೊಳಿಸಬೇಕಿತ್ತು. ಆನಂತರ ಈಗ ಹೆದ್ದಾರಿ ಕಾಮಗಾರಿಯವರು ಇಲಾಖೆಯವರು ಕಾಮಗಾರಿ ಮಾಡ್ತಾ ಇರೋ ಸಂದರ್ಭದಲ್ಲಿ ಅವರಾದರೂ ತೆಗಿಬೇಕಿತ್ತು. ಯಾಕಂದರೆ ಹೆದ್ದಾರಿ ಇಲಾಖೆಯವರು ಯಾರಿಗೂ ಹೆದರುವವರಲ್ಲ. ಎಷ್ಟೋ 3-4 ಅಂತಸ್ತಿನ ಕಟ್ಟಡಗಳನ್ನು ತೆಗೆದುಕೊಂಡು ಈಗ ಹೆದ್ದಾರಿ ಅಗಲೀಕರಣ ಆಗ್ತಾ ಇದೆ. ಪಂಪೆಲ್ ಈ ಕಡೆ ಎಲ್ಲ ಆಗ್ತಾ ಇದೆ. ಅಂತಹ ಸಂದರ್ಭದಲ್ಲಿ ಸಣ್ಣದಾದ ಒಂದು ಚರಂಡಿಯನ್ನು ನೀವು ಯಾಕೆ ಉಳಿಸ್ತಾ ಇದ್ದೀರಿ? ಅವರ ಮಾಲಕರಿಗೆ ಫೇವರ್ ಆಗಿ ಯಾಕೆ ಮಾಡ್ತಿದ್ದೀರಿ ಅನ್ನುವಂಥದ್ದು ನಮ್ಮ ಪ್ರಶ್ನೆ. ಕೊಟ್ಟಾರ ಪರಿಸರದಲ್ಲಿ ನಡೆಯುತ್ತಿರುವ ರಾಜಕಾಲುವೆ ಕಾಮಗಾರಿ ತಿರುಗಿಸುತ್ತಿರುವ ಹಿನ್ನೆಲೆಯಲ್ಲಿ ಸ್ಥಳೀಯರ ಕೆಂಗಣ್ಣಿಗೆ ಗುರಿಯಾಗಿದೆ. ಈ ನಿಟ್ಟಿನಲ್ಲಿ ಸ್ಥಳೀಯರು ಒಟ್ಟು ಸೇರಿ ದಿಢೀರ್ ಪ್ರತಿಭಟನೆ ನಡೆಸಿದ್ರು. ರಾಜಕಾಲುವೆಯನ್ನ ತಿರುಗಿಸುವ ಕೆಲಸಕ್ಕೆ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಯಾರದೋ ಒತ್ತಡಕ್ಕೆ ಮಣಿದು ರಾಜಕಾಲುವೆಯನ್ನ ತಿರುಗಿಸಲಾಗಿದೆ. ಇನ್ನು ಮಳೆಯ ಸಂದರ್ಭದಲ್ಲಿ ಸಮಸ್ಯೆಗೆ ಕಾರಣವಾಗುತ್ತದೆ. ಈಗಾಗಲೇ ಹಲವು ಸಮಸ್ಯೆಗಳಿಂದ ಬಳಲುತ್ತಿರುವ ಕೋಡಿಕಲ್ ಪರಿಸರದ ಜನರು ಇದೀಗ ಕೊಟ್ಟಾರ ಬಳಿ ನಡೆಯುತ್ತಿರುವ ರಾಜಕಾಲುವೆ ಕಾಮಗಾರಿಯಿಂದ ಮತ್ತಷ್ಟು ತೊಂದರೆ ಪಡುವಂತಾಗಿದೆ. ಇನ್ನು ಸ್ಥಳಕ್ಕೆ ಕಾವೂರು ಪೊಲೀಸರು ದೌಡಾಯಿಸಿ ಸಂಬಂಧಪಟ್ಟವರಿಗೆ ಕಾಮಗಾರಿಯ ಕುರಿತು ಮನವಿ ನೀಡಲು ಸೂಚನೆ ನೀಡಿದ್ರು. NH ಅವರು ಕರೆಕ್ಟಾಗಿ ಕ್ಲಾರಿಫೈ ಮಾಡಬೇಕು. ಅದಕ್ಕೆ ಒಂದು ಬೋರ್ಡ್ ಹಾಕಬೇಕು, ಎಷ್ಟು ಡಯಾಗ್ರಾಮ್ ತೋರಿಸ್ಬೇಕು, ಯಾರು ಕಾಂಟ್ರಾಕ್ಟ್ರು, ಇದ್ರ ಎಷ್ಟು ಮೀಟರ್ ಉದ್ದ ಇದ್ದಿದೆ, ಇದರದ್ದು ಏನು ಅಳತೆಗಳು ಎಷ್ಟು 25 ಮೀಟರ್ಸಾ, 25 ಮೀಟರ್ಸಲ್ಲಿ ಏನಾದ್ರು ಪ್ರೀ ಕ್ಯಾಸ್ಟರ್ ಸ್ಲ್ಯಾಬ್ ಹಾಕ್ತಾರಾ, ಅದು 10 ಮೀಟರ್ಸೇ ಹಾಕ್ತಾರಾ, ಅದರಲ್ಲಿ ಏನಿಲ್ಲ. ನಮಗೆ ವಿಷಯಗಳ ಗೊತ್ತಿಲ್ಲದ ಸ್ಟ್ರೈಟ್ ಅವೇ ಮಾಡ್ತಾ ಇದ್ದಾರೆ. ಪಬ್ಲಿಕ್ಕಿಗೆ ನಮ್ಗೆ ಅದನ್ನು ಹೇಳಬೇಕು, ತಿಳಿ ಹೇಳಬೇಕು. ನಾವು ಏನು ಮಾಡ್ತಿದ್ದೇವೆ ಅಂತೇಳಿ ಇಟ್ ಶುಡ್ ಬಿ ಟ್ರಾನ್ಸ್ಪರೆನ್ಸಿ ಇಲ್ಲ. ನಾಳೆ ಹೆಚ್ಚು ಕಮ್ಮಿ ಆದರೆ ಅಕೌಂಟಬಿಲಿಟಿ ಅದೂ ಇಲ್ಲ, ಆಡಿಟಬಿಲಿಟಿ ಬಿಡಿ ಮತ್ತೂ ಇಲ್ಲ. ಯಾರು ಕೇಳೋ ಗತಿ ಇಲ್ಲ. ಹಾಗಲ್ಲ,
ಪಬ್ಲಿಕ್ಕಿನ ಒಂದು ಯಾವುದೇ ಒಂದು ಮಾಡುವಾಗ ಆಯಾ ಲೋಕಲ್ ವಾರ್ಡ್ ಕಮಿಟಿ ಮೆಂಬರ್ಸು ಅಥವಾ ಯಾರಾದರೂ ಏರಿಯಾ ಸಭಾದ ಮೆಂಬರ್ಸು ಅಥವಾ ಕಾರ್ಪೊರೇಟರ್ಸು ಅಥವಾ ಇಂಪಾರ್ಟೆಂಟ್ NGOs ಇದ್ದಾರೆ, ಅವರನ್ನು ಕರೆದು ಮೀಟಿಂಗ್ ಮಾಡಿ ನೋಡು ಹೀಗೆ ಈ ಥರ ಮಾಡ್ತಾ ಇದ್ದೇವೆ ಅಂದರೆ ಕರೆದು ಒಂದು ವಾಡಿಕೆ ಉಂಟು. ಏನಿಲ್ಲ, ಸ್ಟ್ರೈಟ್ ಅವೇ ಇವರಷ್ಟಕ್ಕೆ ಇವ್ರು ಮಾಡ್ಕೊಂಡು ಹೋದ್ರೆ ಅದಕ್ಕೊಂದು ಅರ್ಥ ಉಂಟಾ? ಈ ರಾಜಕಾಲುವೆ ತಿರುಗಿಸಿದ್ರಿಂದ ಇಲ್ಲಿ ಹೈವೇ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದರೆ ಹೈವೇ ಮಾಡಲಿಕ್ಕೆ ಆಗೋದಿಲ್ಲ, ಕ್ರಾಸ್ ರೋಡ್ ಮಾಡಲಿಕ್ಕೆ ಆಗೋದಿಲ್ಲ. ಇಲ್ಲಿ ಪಣಬೂರಲ್ಲಿ 6 ಟ್ರ್ಯಾಕ್ ಇದು ಹೊಸ ಬ್ರಿಡ್ಜ್ ಆಗ್ತಾ ಉಂಟು, ಬ್ರಿಡ್ಜ್ ಮಾಡಿಸ್ತಾ ಇದ್ದಾರೆ, 6 ಟ್ರ್ಯಾಕ್ ಉಂಟು ಅಂತ ಹೇಳ್ತಾರೆ. ಹಾಗಾದರೆ ಈ ಹೈವೇಗೆ 6 ಟ್ರ್ಯಾಕ್ ಹೋಗಿ ರಾಜಕಾಲುವೆ ಮೇಲೆ ಹೋಗೋದಿಲ್ವಾ? ಇವರಿಗೆ ರಾಜಕಾಲುವೆಗೆ ಟಾಪಲ್ಲಿ ಬಾಕ್ಸ್ ಮಾಡ್ತೇವೆ ಅಂತ ಹೇಳಿದ್ರೆ, ಬಾಕ್ಸ್ ಅಂದರೆ ಕಾಂಕ್ರೀಟ್ ಸ್ಲ್ಯಾಬ್ ಹಾಕಿ ಅದರ ಮೇಲೆ ರಸ್ತೆ ಮಾಡುವ ಉಪಾಯ ಇದು. ಯಾಕಂತ ಹೇಳಿದರೆ ಅದು ಕೆಲಸ ಕಂಪ್ಲೀಟ್ ಆದ ನಂತರ ಅದರ ಅಡಿಯಲ್ಲಿ ರಾಜಕಾಲುವೆ ಉಂಟು ಯಾರಿಗೂ ಗೊತ್ತಾಗೋದಿಲ್ಲ. ಇಲ್ಲಿ ಸಾಮಾನ್ಯ ಜನರು ರಾಜಕಾಲುವೆಗೆ ಒಂದು ಮೋರಿ ಹಾಕಿ ನಮ್ಮ ಮನೆಗೊಂದು ಸ್ಲ್ಯಾಬ್ ಹಾಕಿ ಮೋರಿ ಮಾಡಬೇಕಂತ ಹೇಳಿದರೆ ಅದು ಮಾಡಲಿಕ್ಕೆ ಜಿಲ್ಲಾಡಳಿತ ಬಿಡ್ತಾ ಇಲ್ಲ. ಯಾಕಂತ ಹೇಳಿದರೆ ನಮಗೆ ರಾಜಕಾಲುವೆಯಲ್ಲಿ JCB ಹೋಗಬೇಕು, ಅದು ವರ್ಷ ಪ್ರತಿ ನಮಗೆ ಕ್ಲೀನ್ ಮಾಡಲಿಕ್ಕೆ ಉಂಟು. ಈ ಥರ ಬಾಕ್ಸ್ ಮಾಡಿದರೆ ಹೇಗೆ ಕ್ಲೀನ್ ಮಾಡ್ತಾರೆ? ಹೀಗಾದರೆ ಜನಗಳನ್ನು ಕತ್ತಲಲ್ಲಿಟ್ಟು ಇಂಥ ಕಾರ್ಯ ಎಲ್ಲ ಮಾಡೋದು ತುಂಬ ಅನ್ಯಾಯ. ಇದು ಜನಗಳಿಗೆ ಮಾಡುವ ಅನ್ಯಾಯ. ಬಂಗ್ರಕೂಳೂರು ವಾರ್ಡ್ನ ಹಾಗೂ ಖಾಸಗಿ ಶಿಕ್ಷಣ ಸಂಸ್ಥೆಯ ಮುಂದುಗಡೆ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ರಾಜಕಾಲುವೆ ಕಾಮಗಾರಿ ಜೊತೆಯಲ್ಲಿ ಸರ್ವಿಸ್ ರಸ್ತೆ ಕಾಮಗಾರಿ ಕೂಡ ನಡೆಯುತ್ತಿದೆ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದಂತೆ ಭೂ ಸ್ವಾಧೀನವನ್ನ ನಡೆಸಿ ಕಾಮಗಾರಿಯನ್ನ ಆರಂಭಿಸಲಾಗಿದೆ. ಆದರೆ ಇದೀಗ ರಾಜಕಾಲುವೆಯನ್ನ ಹೆದ್ದಾರಿಗೆ ತಿರುಗಿಸಲಾಗಿದೆ ಎಂಬ ಆರೋಪ ಸಾರ್ವಜನಿಕ ವಲಯದಿಂದ ಕೇಳಿಬರುತ್ತಿದೆ. ನಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.